ಈಗ ನಮ್ಮದು ಮೂಳ ಸಲಾಡ್ ರೆಡಿ. ಓಕೆ, ಮೂಲಂಗಿ ಸಲಾಡ್ ರೆಡಿ ಅಲ್ಲ. ಒಗ್ಗರಣೆ ಹಾಕಿ ಗಮ್ಮತ್ತಾಗಿ ಕೊಟ್ಟಿದ್ದೀರಾ. ನೋಡಲಿಕ್ಕೆ ಪರಿಮಳ ಎಲ್ಲ ಗಮ್ಮತ್ತುಂಟು. ಸರದ ಮ್ಯಾಮ್ ಸಗದಾಗಿರುವಂತಹ ಮೂಲಂಗಿಯ ಸಲಾಡ್ ಅಂತೂ ರೆಡಿ ಮಾಡಿಕೊಡ್ತಾರೆ. ಈಗ ಸ್ಪೆಷಲ್ ಆಗಿ ಮೂಲಂಗಿ ಸಲಾಡ್, ಮೂಲಂಗಿ ಸಲಾಡ್, ಮೂಳ ಸಲಾಡ್. ಹೌದು, ನಾನು ಆ್ಯಕ್ಚುಲಿ ಮೂಲಂಗಿ ತಿಳಿದ್ರೆ ಸ್ವಲ್ಪ ದೂರನೇ, ಅಂದರೆ ಕ್ಯಾರೆಟ್ ಅಲ್ಲ, ಇದು ನೀವು ತಿನ್ನಬೇಕು, ಇದು ತುಂಬಾ ಟೇಸ್ಟ್ ಆಗ್ತದೆ. ಈಗ ನೀವು ತಿನ್ನಬೇಕು, ತಿನ್ನಿಸ್ತೀರಲ್ಲ, ಹಾಗಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ, ಇವತ್ತು ತಿನ್ನಲೇಬೇಕು. ಈಗ ಅಂದ್ರೆ ಅದು ಸಲಾಡ್ ಅಂತ ಹೇಳುವಾಗ ರಾನೇ ಇರುತ್ತೆ, ಅದು ಮೂಲಂಗಿ ತಿನ್ನುವಾಗಲೇ ಒಂಥರ ಇರುತ್ತಲ್ಲ ಮ್ಯಾಮ್, ಅದನ್ನು ಹೇಗೆ ತಿನ್ನೋದು? ಅಲ್ಲ, ಇದು ಸ್ವಲ್ಪ ಸ್ಮೂತ್ ಆಗಿ ಸರಿ ಆಗ್ತದೆ, ಟೇಸ್ಟ್ ಬೇರೆ ಆಗ್ತದೆ. ಸ್ವಲ್ಪ ಏನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ? ಮಸಾಲ ಬೇರೆ ಏನೂ ಇಲ್ಲ, ಸಿಂಪಲ್ ಮಸಾಲ, ಖಾಲಿ ಚಿಲ್ಲಿ ಮತ್ತೆ ಇದು ಖಾಲಿ ಒಗ್ಗರಣೆ ಒಂದೇ ಹಾಕ್ಲಿ. ಒಗ್ಗರಣೆ ನೋಡುವ ಹೇಗೆ ಮಾಡ್ತೀರಿ ಅಂತ ನೋಡೋದು. ಸ್ಟಾರ್ಟ್ ಮಾಡುವ. ಈಗ ಫಸ್ಟ್ ನಾನು ಸಲಾಡ್ ಮಾಡ್ಲಿಕ್ಕೆ ಇದು ಮೂಲಂಗಿ ಇದು ಸ್ಲೈಸ್ ಕಟ್ ಮಾಡಿ ತಂದಿದ್ದು ನೋಡಿ. ಕೆಲಸವೇ ಬೇಡ ಅಂತೇಳಿ ಸ್ಲೈಸ್ ಈ ತರ ಉದ್ದದಾಗಿ ಕಟ್ ಮಾಡಿ ತರಬೇಕು. ಇದು ಕಟ್ ಮಾಡಬೇಕು. ಕಟ್ ಮಾಡಿ ಅರ್ಧ ಗಂಟೆ ನೀವು ಇಡಬೇಕು. ಉಪ್ಪು ಹಾಕಲಿಲ್ಲ ನಾನು, ಹಾಗೆ ಸ್ವಲ್ಪ ಕಟ್ ಮಾಡಿ ಇಡಬೇಕು. ನಾನು ಈಗ ಅದು ಟೇಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದೆ. ಮತ್ತೆ ಅದರಲ್ಲಿ ಸ್ವಲ್ಪ ಮೊಸರು ಕರ್ಡ್, ಮೊಸರು ಸ್ವಲ್ಪ ಹಾಕಬೇಕು. ಓಕೆ, ಮೂಲಂಗಿ ಸಾಧಾರಣ ಒಂದು 2 ಮೂಲಂಗಿ ತಗೊಂಡಿದ್ದಾರೆ ಈಗ ಸದ್ಯಕ್ಕೆ. ತಗೊಂಡು ಅದರಲ್ಲಿ ಸ್ವಲ್ಪ ಖಾಲಿ ನೀರುಳ್ಳಿ. ಆಯ್ತು ನೋಡಿ, ನೀವು ಕರೆಕ್ಟಾಗಿ ನೀರುಳ್ಳಿ ಅಂತ ಹೇಳ್ತಿದ್ದೀರಾ. ಇದು ಮತ್ತೆ ಉಪ್ಪು ಈಗ ಹಾಕು. ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಉಪ್ಪು, ಎಸ್, ಇದಕ್ಕೆ ಉಪ್ಪಲ್ಲೇ ಟೇಸ್ಟ್ ಬರುವುದು ಅಂತ ಕಾಣುತ್ತೆ. ಟೇಸ್ಟ್ ಬರ್ತದೆ. ಉಪ್ಪು ಮತ್ತು ಖಾರ ಹಾಕಬೇಕು. ಖಾರ ಹಾಕಬೇಕು ಸ್ವಲ್ಪ. ಚಿಲ್ಲಿ ನಾನು ಹಾಕ್ಲ, ಯಾಕೆ ಒಗ್ಗರಣೆಯಲ್ಲಿ ಹಾಕ್ಲಿಕ್ಕೆ ಅಂತ ಅನಿಸಿ ನಾನು ಹಾಕಿ. ಒಗ್ಗರಣೆ ಹಾಕ್ತಿದ್ದೀರಾ? ಇದರಲ್ಲಿ ಪೌಡರ್ ಏನು ಬೇರೆ ಪೌಡರ್ ಎಂತ ಖಾಲಿ ಜೀರಿಗೆ ಉಂಟನ, ಜೀರಿಗೆ ಫ್ರೈ ಮಾಡಿ ಅದು ಪೌಡರ್, ಜೀರಿಗೆ ಪೌಡರ್ ಅಷ್ಟೇ. ಇದು ಈಸಿ ಕೂಡ, ಬಟ್ ಇದು ಹೀಗೆ ತಿನ್ನಲಿಕ್ಕೆ ಅಥವಾ ಯಾವುದಕ್ಕೆ? ಈಗ ಇಲ್ಲ, ಇದು ನೀವು ಊಟಕ್ಕೆ ಸಹ, ವೈಟ್ ರೈಸ್ಗೆ ಸೈಡ್ ಡಿಶ್. ನಿಮಗೆ ನೀರುಳ್ಳಿ ಬೆಳ್ಳುಳ್ಳಿ ತಿನ್ನಲಿಕ್ಕಿಲ್ಲ ಅಥವಾ ಖಾಲಿ ಸಹ ನೀವು ಮಾಡಬೇಕು. ನಾವು ಈರುಳ್ಳಿ ಟೊಮೆಟೊ ಸಲಾಡಿಗೆಲ್ಲ ಹಾಕ್ತಾರೆ ನೋಡಿ, ಸ್ವಲ್ಪ ದೊಡ್ಡ ಹಾಕ್ತಾರೆ. ಚಿಕ್ಕ ಕಟ್ ಮಾಡಿ ಹಾಕಬೇಕು. ಈಗ ಇದರಲ್ಲಿ ನಾನು ಒಗ್ಗರಣೆ ಹಾಕುವ. ಒಗ್ಗರಣೆ ಬೇಕಾ? ಒಗ್ಗರಣೆಗೆ ಒಲೆ ಉರಿಸಬೇಕಲ್ಲ? ಎಸ್, ಆಯಿಲ್ ಹಾಕಬೇಕಲ್ಲ? ಸ್ವಲ್ಪ ಆಯಿಲ್ ಹಾಕಿ. ಎಸ್, ನಾವು ಆಯಿಲ್ ಅಂತ ಬಂದಾಗ ನಡೆಯಲ್ಲ, ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸ್ವಲ್ಪ ಸಾಕಾಗುತ್ತಾ? ಸಾಕು. ಎಸ್, ಇದಕ್ಕೆ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕಾ? ಮತ್ತೆ ಸ್ವಲ್ಪ ಆಯಿಲ್ ಬೆಚ್ಚ ಆದ್ರೆ ಇದು ನಾನು ಸಾಸಿವೆ ಹಾಕು. ಶಡಪಡ ಸೌಂಡ್ ಬರಬೇಕು ಈಗ. ಮತ್ತೆ ಇದರಲ್ಲಿ ಚಿಲ್ಲಿ ಸ್ವಲ್ಪ. ಚಿಲ್ಲಿ ಹಾಕಿದ್ದೀವಿ. ಅದಕ್ಕೆ ಕರಿಬೇವು ಸ್ವಲ್ಪ. ಯಾವುದನ್ನು ಕಾಯ್ಲಿಕ್ಕಿಲ್ಲ, ಎಲ್ಲವನ್ನು ಒಟ್ಟಿಗೆ ಹಾಕಿದ್ರಲ್ಲ ನೀವು. ನಾವು ಅಡಿಗೆಗೆ ಸಾಸಿವೆ ಹೊಡೆದ ನಂತರ ಇಲ್ಲ ಹಾಗೆ ಇಲ್ಲ, ಅಷ್ಟು ಇಲ್ಲ. ಇದು ಆಯಿಲ್ ಎಲ್ಲೇ ಉಂಟನ, ಅದು ಸ್ವಲ್ಪ ಬೇಗ ಕಪ್ಪು ಆಗ್ತದನ, ಅದಕ್ಕೆ ನಾನು ಫಸ್ಟ್ ಚಿಲ್ಲಿ ಹಾಕಿದ್ದು. ಚಿಲ್ಲಿ ಚೂರು ಫ್ರೈ ಆಗಬೇಕಂದ್ರೆ ಫ್ರೈ ಆಗಿದ್ರೆ ಒಳ್ಳೆ ಆಗುತ್ತೆ. ಹೌದು, ನಾವು ಒಗ್ಗರಣೆಗೆ ಅದು ತುಂಬ ಒಗ್ಗರಣೆ ಅಂತ ಮೀನ್ಸ್ ತುಂಬ ಬಿಸಿ ಮಾಡಲಿಕ್ಕಿಲ್ಲ, ಅಷ್ಟು ಸ್ಮೆಲ್ ಸಾಕಾಗುತ್ತಾ? ಅಷ್ಟು ನೋಡಿ, ಎಷ್ಟು ಆಯಿತು. ಈಗ ಬಂದು ಸಾಕು, ಆಫ್ ಮಾಡಿ. ಓಕೆ, ಇದಕ್ಕೆ ನೋಡಿ ನಾನು ಇದರಲ್ಲಿ ಹಾಕಿ. ಓಕೆ, ಒಗ್ಗರಣೆ ಕೂಡ ನಾವು ಜಾಸ್ತಿ ಬೇಯಿಸಲಿಕ್ಕಿಲ್ಲ ಅಂತ, ಕೂಡ ಸಲಾಡ್ ಥರನೇ ಬೇಕು. ಸಲಾಡ್ ಥರ ಸ್ವಲ್ಪ. ಮತ್ತೆ ಇದರಲ್ಲಿ ನೀರನ್ನು ಹಾಕ್ಲಿಕ್ಕಿಲ್ಲ, ಹಾಗೆ ಮೊಸರಲ್ಲಿ ಸ್ವಲ್ಪ ನೀರು ಬರ್ತದೆ. ಓಕೆ, ನೋಡಿ ಆಲ್ಮೋಸ್ಟ್ ರೆಡಿ ಅಂತಲೇ ಹೇಳ್ಬೋದಲ್ಲ? ರೆಡಿ ಉಂಟು. ನಾನು ಉಪ್ಪು ಎಲ್ಲ ಹಾಕಿತ್ತು ನಾಗೆ. ಇದು ಈ ಮೂಲಂಗಿ ಎಲ್ಲ ತಿನ್ನದವರಿಗೆಲ್ಲ ಇದು ಈ ಥರ ಮಾಡಿ ತಗೊಳ್ಬೋದು. ಉಪ್ಪು ಖಾರ ಎಲ್ಲ ಆಗಿ ಮಿಕ್ಸ್ ಆದಾಗ ಚೆನ್ನಾಗಿರುತ್ತಲ್ಲ. ಕೆಲವರು ತರಕಾರಿಗಳನ್ನೆಲ್ಲ ತಿಂತಾರೆ ನೋಡಿ, ಕಟ್ ಮಾಡಿ ಹಾಗೆ ತಗೊಳ್ಳುವಾಗ ಈ ಥರ ಸಲಾಡ್ ಮಾಡಿ ತಗೊಳ್ಳಿ. ಇಲ್ಲ, ನೀವು ಇದು ಕದ್ದು ಕಸ ಹೇಳ್ತಾರೆ ಮಾಡ್ತಾರೆ. ನಾನು ಇದು ತೆಂಗಿನಕಾಯಿ ನೀವು ಹೇಗೆ ತೆಗಿದೆಯಾ ಆ ಥರ ಸ್ಮೂತ್ಲಿ ಸಣ್ಣದು ಪೀಸ್ ಮಾಡಿ ಸಹ ಮಾಡಬೇಕು. ಹಾಗೆ ತೆಂಗಿನಕಾಯಿ ತುರಿಯುವಾಗ ಹೇಗೆ ಆ ಥರ ತುರಿದು ಆಮೇಲೆ ಇದು ಡೈರೆಕ್ಟ್ ಈಗ ತಿನ್ನಿಲ್ಲ, ಸ್ವಲ್ಪ ಟೈಮ್ ಇಡಬೇಕು. ಯಾಕೆ ಗೊತ್ತಾ, ಇದು ಮಾಡಿ ನೀವು ಇಡಬೇಕು ಸ್ವಲ್ಪ 5 ನಿಮಿಷ 15 ಮಿನಿಟ್ಸ್ ಆಗಿ ಇಟ್ಟು ಮತ್ತೆ ತಿನ್ನಬೇಕು. ಅದು ಯಾಕೆ ಗೊತ್ತಾ, ಅದರಲ್ಲಿ ಸ್ವಲ್ಪ ಮೊಸರು ಖಾರ ಕರೆಕ್ಟ್ ಆಗಿದೆ. ಇದು ನಾರ್ಮಲ್ ಸಲಾಡ್ಗೆ ನೀವು ಕಟ್ ಮಾಡಿ ಫಾಸ್ಟ್ ತಿಂತೀರಲ್ಲ, ಇದರಲ್ಲಿ ಸ್ವಲ್ಪ ಇಡಬೇಕು. ಅದು ನೀವು ಯಾಕೆ ಇಡು ಅಂತ ಹೇಳಿದ್ರೆ ಇದೆಲ್ಲ ಅದರ ರಾ ಅಂಶ ಹಾಗೆ ಇಲ್ಲ ಸಿಗ್ತದೆ ಅಂತ ಮೂಲಂಗಿ. ಓಕೆ, ಇದು ಮೂಲಂಗಿ ಬಿಟ್ಟರೆ ನಾವು ಈಗ ಕ್ಯಾರೆಟ್ ಎಲ್ಲ ಮಾಡ್ಕೊಳ್ಬೋದಾ? ಹೀಗೆ ಕ್ಯಾರೆಟ್ ನಾನು ಮಾಡಿಲ್ಲ. ಕ್ಯಾರೆಟ್ ಇಲ್ಲ, ಇದು ನಾರ್ಮಲ್ ಸಲಾಡ್ಗೆ ಹಾಕಿ. ನಾರ್ಮಲ್ ಸಲಾಡ್ ನೀವು ಎಲ್ಲ ಉಪ್ಪು ಹಾಕಿ ಮಾಡ್ತೀನಿ. ಇದು ಸ್ವಲ್ಪ ಮೂಲಂಗಿ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ಈ ಥರ ಸಲಾಡ್ ಮಾಡೋದು. ಆಯ್ತು, ಈಗ ಎಲ್ಲ ಉಪ್ಪೆಲ್ಲ ಹಾಕಿದ ಕಾರಣ ಚೆನ್ನಾಗಿ ಬರ್ಬೋದು. ಸ್ಪೆಷಲ್ ಆಗಿ ಒಗ್ಗರಣೆ ಕೂಡ ಹಾಕಿದಾರಲ್ಲ. ಓಕೆ, ಆಲ್ಮೋಸ್ಟ್ ಇದೊಂದು ಈಗ 5 ನಿಮಿಷ ಕಾಯ್ಬೇಕಲ್ಲ, ಆಮೇಲೆ ಸರ್ವ್ ಮಾಡ್ಕೊಳ್ಳೋದಲ್ಲ? ಸರ್ವ್ ಮಾಡಿ. ಓಕೆ, ಓಕೆ, ಈಗ
ಡೈರೆಕ್ಟ್ ಸರ್ವ್ ಮಾಡ್ಕೊಳ್ತಿದ್ದೀರಿ ನೋಡಿ. ಡೈರೆಕ್ಟ್ ಸರ್ವ್ ಮಾಡಬೇಕು. ಈಗ ನಮ್ಮದು ಮೂಳ ಸಲಾಡ್ ರೆಡಿ. ಓಕೆ, ಮೂಲಂಗಿ ಸಲಾಡ್ ರೆಡಿ ಅಲ್ಲ. ಒಗ್ಗರಣೆ ಹಾಕಿ ಗಮ್ಮತ್ತಾಗಿ ಕೊಟ್ಟಿದ್ದೀರಾ. ನೋಡಲಿಕ್ಕೆ ಪರಿಮಳ ಎಲ್ಲ ಗಮ್ಮತ್ತುಂಟು, ಬಟ್ ಇದು ನೋಡಲಿಕ್ಕೆ ಇದು ಆ್ಯಕ್ಚುಲಿ ಮೂಲಂಗಿ ಅಲ್ಲ, ಮೂಲಂಗಿ ಸ್ಟೈಲದವರಿಗೆಲ್ಲ ಹೀಗೆಲ್ಲ ಮೂಲಂಗಿ ಸಲಾಡ್ ಎಲ್ಲ ಮಾಡಿ ನೀವು ಕೊಡೋದಲ್ಲ ಮನೆಯಲ್ಲೆಲ್ಲ. ಓಕೆ, ಇವತ್ತು ನಮ್ಮ ಸುರೇಶ್ ಮನೆಯಲ್ಲಿ ಈಗ ನನಗೆ ಕೊಟ್ಟಿದ್ದೀರಾ. ಟೇಸ್ಟ್ ನೋಡಲಾಗತ್ತೆ ಈಗ. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ಮೂಲಂಗಿಯ ಸಲಾಡ್ ಅಂತೂ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಮೂಲಂಗಿ ಸಾಲಡ್ ತಯಾರಿಸುವ ವಿಧಾನ. ಮೊದಲಿಗೆ ಮೂಲಂಗಿಯನ್ನು ಉದ್ದನೆ ಸೀಳಿಕೊಂಡು 1 ಕಪ್ ಮೊಸರು, ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದ ಜೀರಿಗೆ ಪುಡಿ 1 ಚಮಚದಷ್ಟು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಹಸಿಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ರುಚಿಯಾದ ಮೂಲಂಗಿ ಸಾಲಡ್ ಊಟದೊಂದಿಗೆ ಸವಿಯಲು ಬಲು ರುಚಿ. ಅಡುಗೆ ಅಂತೂ ರೆಡಿಯಾಗಿದೆ. ಯಾವ ನೋಡೋ ಟೇಸ್ಟ್ ಫಸ್ಟ್ ಈಗ ಇದು ಅಪ್ಪದಿಂದಲೇ ನೋಡುವಲ್ಲ. ಓಕೆ, ಜೊತೆಗೆ ಟೊಮೆಟೊ ಸಾಸ್ ಜೊತೆ ತಗೊಳ್ಬೇಕಲ್ಲ. ಓಕೆ, ಎಸ್, ತಗೊಳ್ಳಿ ನೀವು ಕೂಡ. ಗಮ್ಮತ್ತು ನೋಡುವ. ಚಿಕ್ಕ ಆದ ಕಾರಣ ನಾವು ಒಂದೊಂದು ಹಾಗೆ ಬಾಯಿಗೆ ಹಾಕೊಳ್ಳೋಲ್ವಾ. ಆ್ಯಕ್ಚುಲಿ ಚೆನ್ನಾಗಿದೆ. ಬೆಳಿಗ್ಗೆ ಸ್ನ್ಯಾಕ್ಸಿಗೆ ಅಥವಾ ಏನು ಟಿಫಿನಿಗೆ ಹೇಳಿ ಮಾಡಿಸಿದಾಗ ಉಂಟು ನೋಡಿ. ಮತ್ತು ನೀವು ಹೇಳಿದ್ರಲ್ಲ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅಂತ, ಚೆನ್ನಾಗಿ ಬಂದಿದೆ. ಇದು ನೀವು ಹೇಳಿದಾಗೆ ಇಡ್ಲಿ ಕೂಡ ಮಾಡಿದರೂ ಕೂಡ ಚೆನ್ನಾಗಿ ಆಗ್ಬೋದು ಅಂತ ಕಾಣ್ತುಂಟು. ಕಾಯಿ ಚಟ್ನಿ ಅಥವಾ ಏನಾದರೂ ಪುದೀನ ಚಟ್ನಿ ಈ ಥರದ್ದು ಕೂಡ ಚೆನ್ನಾಗಿದೆ. ಇಲ್ಲಾಂದರೆ ಖಾರ ಎಲ್ಲ ಅದರಲ್ಲೇ ಇರುವ ಕಾರಣ ಏನು ಬೇಕು ಅಂತಿಲ್ಲ ಅಂತ ಕಾಣೋದಲ್ಲ, ಖಾರ ಕೂಡ ತಗೊಳ್ಬೋದು. ಗಮ್ಮತ್ತಾಗಿದೆ. ಈಗ ಸ್ಪೆಷಲ್ ಆಗಿ ಸಲಾಡ್ ಅಲ್ಲ, ಮೂಲಂಗಿ ಸಲಾಡನ್ನು ನನಗೆ ತಿನ್ನಿಸಿಯೇ ಬಿಟ್ಟಿದ್ದೀರ. ಈಗ ನೀವು ತಗೊಳ್ಳಿ, ನೀವು ಕೂಡ. ಚೆನ್ನಾಗುಂಟು ಮ್ಯಾಮ್ ಆ್ಯಕ್ಚುಲಿ ಅಲ್ಲ. ಹಾಂ, ಚೆನ್ನಾಗಿದೆ. ನಾವು ಹಾಗೆ ಹಸಿ ತಿಂದಾಗ ಸ್ವಲ್ಪ ಅದು ಇದು ಬರ್ತದೆ, ರಾಟ್ ಥರ ಏನು ಟೇಸ್ಟ್ ಸಿಗುತ್ತೆ. ಬಟ್ ಇದು ಉಪ್ಪು ಮತ್ತು ಒಗ್ಗರಣೆ ಎಲ್ಲ ಕೊಟ್ಟಾಗ ಚೆನ್ನಾಗಿ ಬಂದಿದೆ, ಟೇಸ್ಟ್ ಆಗಿ ಬಂದಿದೆ. ಇದನ್ನು ಊಟದ ಜೊತೆ ಕೂಡ ತಗೊಳ್ಬೋದಲ್ಲ ನೀವು. ವೈಟ್ ರೈಸ್ಗೆ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಹುಳಿಯಾಗಿ ಗಮ್ಮತ್ತಾಗಿ ಆಗಿದೆ. ಮತ್ತು ಏನು ಹಸಿ ತರಕಾರಿಗಳ ತಿನ್ನೋದು ಆರೋಗ್ಯಕ್ಕೆ ಕೂಡ ಒಳ್ಳೆಯದೇ. ಹಾಗೆ ಚೆನ್ನಾಗಿ ಟೇಸ್ಟಿ ಆಗಿದೆ. ನಾನು ಇನ್ನು ನೆಕ್ಸ್ಟ್ ಮೂಲಂಗಿ ಮನೆಯಲ್ಲೆಲ್ಲ ತಂದರೆ ಹಾಗೆ ಸೈಡಿಗೆ ಇಡಲ್ಲ, ಸಲಾಡ್ ಮಾಡಿ ತಿನ್ಬೋದು. ಚೆನ್ನಾಗಿದೆ. ಸ್ಪೆಷಲ್ ಆಗಿ ನಿಮ್ಮ ಒಡಿಶಾ ಡಿಶ್ ಇವತ್ತು ಹೈಲೈಟ್ ಅಲ್ಲ, ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಹೇಗನ್ನಿಸ್ತು ನಿಮಗೆ? ನಮಗೆ ತುಂಬ ಖುಷಿ ಆಗ್ತದೆ. ಮತ್ತು ನಾನು ನಮ್ಮದು ಡಿಶ್ ಇಲ್ಲಿ ಮಾಡ್ತೇನೆ, ಅದಕ್ಕೆ ನಮ್ಮಿಂದ ನಮ್ಮ ಅಮ್ಮನಿಗೆ ಜಾಸ್ತಿ ಖುಷಿ ಆಗ್ತದೆ. ಅಮ್ಮನಿಗೆ ಖುಷಿ ಆಗ್ತದೆ. ನಮ್ಮ ಮಗಳು ಹೋಗಿ ಅಲ್ಲಿ ನಮ್ಮ ಡಿಶ್ ತೋರಿಸ್ತಾರೆ, ಅದು ಖುಷಿ ಆಗ್ತದೆ ತುಂಬ. ಒಡಿಶಾ ಸ್ಪೆಷಲ್ ಆಗಿ ಈ ಮಂಗಳೂರಿನವರಿಗೆ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಹಾಗಾಗಿ ನೀವು ಸ್ಪೆಷಲ್ ಆಗಿ ಒಡಿಶಾ ಡಿಶ್ ಕೂಡ ಟೇಸ್ಟ್ ಇರುತ್ತೆ ನೋಡು. ನಮಗೆ ಕೂಡ ಅದರ ಟೇಸ್ಟ್ ನೋಡಿದಾಗ ಆಗುತ್ತೆ, ಮತ್ತು ನಮ್ಮ ವೀಕ್ಷಕರಿಗೆ ಕೂಡ ತಿಳಿಸಿದಂಗೆ ಕೂಡ ಆಗ್ತದೆ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸ್ಪೆಷಲ್ ಆಗಿ ನಡೆಯಲ್ಲ ಪ್ರೀಮಿಯಂ ಶ್ರೀಪ್ ಆ್ಯಂಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲ್ ಆಗಿ ನಾವು ಏನು ಈಗ ಸಲಾಡ್ ಮಾಡಿದ್ದೇವಲ್ಲ, ಹಾಗಾಗಿ ಸಂತೋಷ್ ವೈಷ್ಣವ್ ಸರ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಎಲ್ಲರಿಗೆ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೆ, ಟೀಮ್ ಓನರ್ಗೆ ಎಲ್ಲರಿಗೆ ಥ್ಯಾಂಕ್ಸ್. ಓಕೆ, ನಿಮಗೆ ಕೂಡ ಥ್ಯಾಂಕ್ ಯು ಮ್ಯಾಮ್. ಸ್ಪೆಷಲ್ ಆಗಿ ಇನ್ನು ಕೂಡ ಜಾಸ್ತಿ ಒಡಿಶಾ ಡಿಶ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ಸರೋಜ ಮ್ಯಾಮ್ ಸಾಗಿರುವಂತಹ ಒಡಿಶಾ ಡಿಶ್ ಸ್ಪೆಷಲ್ ಆಗಿ ಸೋಯಾಬೀನ್ ಅಪ್ಪ ಮತ್ತು ಸ್ಪೆಷಲ್ ಆಗಿ ಮೂಲಂಗಿ ಸಲಾಡ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನೈಟ್ ಇದ್ದಾವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.